ತಮಿಳಿನ ಹಿರಿಯ ನಟಿ ಹಿಂದಿ, ತೆಲುಗು, ಮಲಯಾಳಂ, ಕನ್ನಡ ಚಿತ್ರಗಳಲ್ಲೂ ನಟಿಸಿದ್ದ ಪುಷ್ಪಲತಾ ಅವರು 87ರ ಪ್ರಾಯದಲ್ಲಿ ಚೆನ್ನೈನಲ್ಲಿ ನಿಧನರಾದರು. ಪುಷ್ಪಲತಾ ಆ ಕಾಲದಲ್ಲಿ ಎಂಜಿಆರ್, ಶಿವಾಜಿ ಗಣೇಶನ್ ಮೊದಲಾದ ಖ್ಯಾತ ನಟರಿಗೆ ನಾಯಕಿಯಾಗಿಯೂ ನಟಿಸಿದ್ರು. ಪೋಷಕ ಪಾತ್ರಗಳಲ್ಲಿಯೂ ನಟಿಸಿದ್ರು. 1955ರಲ್ಲಿ ಚೆರೆಪಾಕುರ ಚೇಡೇವು ತೆಲುಗು ಚಿತ್ರದ ಮೂಲಕ ಬಂದ ಅವರು 1958ರಲ್ಲಿ ತಮಿಳಿನ ಸೆಂಗೋಟೈ ಸಿಂಗಂನ ಮೂಲಕ ಪ್ರಸಿದ್ಧಿಗೆ ಬಂದು 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಕೊಯಮತ್ತೂರಿನ ಮೇಟ್ಟುಪಾಳಯದಲ್ಲಿ ಚೆಟ್ಟಿನಾಡು ಕ್ಯಾಥೋಲಿಕ್ ಕುಟುಂಬದಲ್ಲಿ ಹುಟ್ಟಿದವರು. ನಾಯಕ ನಟರಾಗಿದ್ದ ಎ.ವಿ.ಎಂ. ರಾಜನ್ ಜೊತೆಗೆ ನಟಿಸಿ 1964ರಲ್ಲಿ ಅವರನ್ನೇ ಮದುವೆಯಾಗಿದ್ರು. ಆ ಕಾಲದಲ್ಲಿ ಲಕ್ಸ್ ಜಾಹೀರಾತಿನಲ್ಲಿ ಮಿಂಚಿದ್ರು. ಇವರ ಇಬ್ಬರು ಮಕ್ಕಳಲ್ಲಿ ಮಹಾಲಕ್ಷ್ಮಿ ಕೂಡ ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಚಿತ್ರ ನಿರ್ಮಾಣ ಎಂದು 2 ಸಿನಿಮಾ ನಿರ್ಮಿಸಿ ಪುಷ್ಪಲತಾ ಕೈ ಬರಿದು ಮಾಡಿಕೊಂಡಿದ್ರು. ಕನ್ನಡದ 2 ಕನಸು, ಹೆಣ್ಣಿನ ಸೇಡು, ಒಲವೇ ಬದುಕು ಎಂದು ಕೆಲವು ಕನ್ನಡ ಚಿತ್ರಗಳಲ್ಲಿ ಪೋಷಕ ನಟಿಯಾಗಿ ಕಾಣಿಸಿಕೊಂಡಿದ್ದಾರೆ.